ಬೋಳಿಯರ್ ಗ್ರಾಮ ಪಂಚಾಯತ್ ಕಚೇರಿಡು ಕೊರೋನಾಗೆ ಸಂಬಂಧಿಸಾದ ಆರೋಗ್ಯ ಇಲಾಖೆ ಪಂಚಾಯತ್ ಅಧಿಕಾರಿಗಳು ಬೊಕ್ಕ ಜನಪ್ರತಿನಿಧಿಗಳ ಒಟ್ಟಿಗೆ ಸಭೆನು ಶಾಸಕರು ಶ್ರೀ ಯುಟಿ ಖಾದರ್ ಐತಾರ ನಡಪಾಯಿರು. ನಮಗೆ ಮಾರ್ಚ್ 24ರಿಂದ ಇವತ್ತುವರೆಗೆ ಲಾಕ್ಡೌನ್ ಇರುವಾಗ ಇದನ್ನು ನಾವು ಬೋಳಿಯರಿಗೆ ಗ್ರಾಮಕ್ಕೆ ಪಾಸಿಟಿವ್ ಬಂದ ಮೇಲೆ ಈಸಿಯಾಗಿ ತಗೊಂಡ್ರೆ ನಾವು ಇಷ್ಟು ಜಾಗ್ರತೆ ಯಾಕೆ ಮಾಡಬೇಕು? ಮಾತಾಡ್ತೇನೆ ಇವಾಗ 7 days ಸಾಕಂತ ರಿಸಲ್ಟ್ ಬರೆದು ಕೂಡ ಮನೆ ಕಳಿಸಿ ಅಂತ ಹೇಳ್ಬಿಟ್ಟೆ. ಇನ್ನೂ ಟೆಸ್ಟ್ ಇಲ್ಲ. ಹೊಸ ಗೈಡ್ಲೈನ್ಸ್ ಏನು ಬಂದಿದೆ ಗೊತ್ತುಂಟಾ? ಈಗ ನಾನು ಬಾಂಬೆಯಿಂದ ನಾವು 100 ಜನ ಬರ್ತೇವೆ ಅಥವಾ ನಾನು ಸೌದಿಯಿಂದ ಬರ್ತೇನೆ. ಎಲ್ಲಿಂದ ಬಂದ ಕೂಡ ನಮ್ಮನ್ನು 1 ವಾರ ತನಕ ಕ್ವಾರಂಟೈನ್ ಮಾಡ್ತಾರೆ. 1 ವಾರ 14 ದಿವಸ ಹೋಯಿತು. ಫಸ್ಟ್ 22 ದಿವಸ ಇತ್ತು, 14 ದಿವಸ ಆಯಿತು, 7 ದಿವಸ ನಿಂತು. 7 ದಿವಸದಲ್ಲಿ ನಮ್ಮನ್ನು ಯಾರು ಟೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ, ಟೆಸ್ಟ್ ಇಲ್ಲ. ನನಗೇನದು ಜ್ವರ ಮತ್ತು ನನಗೆ ಜ್ವರ ಜಾಸ್ತಿ ರೋಗ ಬಂದಾಗ ನಾನು ಟೆಸ್ಟ್ ಮಾಡೋದು. ಎಲ್ಲಿ ಮದ್ದು ಕೊಡಬೇಕು ಅಲ್ಲಿ ಟೆಸ್ಟ್ ಮಾಡೋದು, ಎಲ್ಲಿ ಟೆಸ್ಟ್ ಮಾಡೋದು ಅಲ್ಲಿ ಟೆಸ್ಟ್ ಇಲ್ಲ. ಇದೊಂದು 100 ಜನ ಬಂದ್ರಪ್ಪ. 100 ಜನ ಬಂದು 1 ವಾರ ರೂಮಲ್ಲಿ ನಿಂತು ಅವ್ರಿಗೆ ಜ್ವರ ಏನು ಗೊತ್ತಾಗೋದಿಲ್ಲ. ಅವರ ಮನೆಗೆ ಕಲಿಸಿದ್ರೆ 8-10 ದಿವಸ ನಾವು ಪಾಸಿಟಿವ್ ಆಗಿದೆ. ಇದು ಊರಿಗೆ ಪ್ರಾಬ್ಲಮ್. ಅದೇ ಗೈಡೆನ್ಸ್ ಅನ್ನು ಚೇಂಜ್ ಮಾಡಬೇಕಂತ ನಾವು ಕೂಡ ಹೇಳಿದ್ದೇವೆ. ಸೊ ಈಗ ಇಲ್ಲಿ ಏನಾಗಿದೆ ಪರಿಸ್ಥಿತಿ, ನಾವು ಫಸ್ಟೇ ಬಂದಾಗೆ ಗ್ರಾಮ ಅಧ್ಯಕ್ಷರು ಹೇಳಿದಾಗೆ ನಾನು ದೇಶಕ್ಕೆ ಹೇಳ್ತೇನೆ, ನಮಗೆ ಕಮ್ಯುನಿಟಿ ಚೆಕಪ್ ಮಾಡಲೇಬೇಕು. ಈ ಕಾಂಟ್ಯಾಕ್ಟ್ ರಿಸ್ಕ್ ಅದನ್ನು ನಾನು ಮಾಡ್ತೇನೆ. ನಾನು ಬೇಕಾದ್ರೆ ಬೆಂಗಳೂರು ಬಂದು ಮಾತಾಡ್ತೇನೆ. ಇದು ಆ್ಯಕ್ಚುಲಿ ಗೈಡ್ಲೈನ್ ಇಸ್ ರಾಂಗ್. ಚಿನ್ನ ಗೈಡ್ಲೈನ್ ಉಂಟು. ಇಲ್ಲ ದೊಡ್ಡ ಸಮಸ್ಯೆ ಆಗ್ತದೆ, ಕಂಟ್ರೋಲ್ ಸಿಕ್ಕುವುದಿಲ್ಲ. ಇಲ್ಲಿ ಪರಿಸ್ಥಿತಿ ಏನು, ನಿನಗೆ ಜ್ವರ ಕೋವಿಡ್ ಇರುವ ತನಕ ನೀವು ಟೆಸ್ಟಿಗೆ ಬರಬೇಡ, ಬಂದ ನಂತರ ಮದ್ದಿಲ್ಲ, ಸೀರಿಯಸ್ ಆದ ನಂತರ ಅಂತ ಪರಿಸ್ಥಿತಿ ಇದೆ. ಅದು ನನಗೆ ಬಾಂಬೆ ನೀವು ಎಲ್ಲಿಕ್ಕಿಲ್ಲ ಪಾಪ. ತುಂಬೆ ಅವರು ಕೃಷ್ಣಕುಮಾರ್ ಪೂಜಾರಿ ಕೇಳಿ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ ಹೇಳ್ತಾರೆ ಅದು ಭಯಂಕರ ಸೀರಿಯಸ್ ಉಳ್ಳೇದು. ಈಗ ಸಮಸ್ಯೆ ಅದು ಪೋಯರಂಜಿ ಪಾಸ್ಪೋರ್ಟ್ ಮುಗ್ರು ಪಾಸೆಲ್ಲ ಮುಗಿಸ್ ಮಾಡ್ಬೇರ. ನಾನು ಅಲ್ಲಿ ಪರಿಸ್ಥಿತಿ ಏನು, ಅವರಿಗೆ ಫೋನ್ ಬಂದಾಗ ಅವರು ಪ್ರೈವೇಟ್ ಆಸ್ಪತ್ರೆ ಹೋದರು. ಅವರೇನಿಲ್ಲ, ನಿಮಗೆ ಸ್ವಲ್ಪ ಕೋವಿಡ್ ಇದ್ದಾಗ ಕಾಣ್ತದೆ, ನಾವು ಇಲ್ಲಿ ಆಗೋದಿಲ್ಲ, ನೀವು ಅಂಧೇರಿ ಆಸ್ಪತ್ರೆಗೆ ಹೋಗಿ ಅಂತೇಳಿ ಗೌರ್ಮೆಂಟ್. ಅಲ್ಲಿ 8 ಗಂಟೆ ರಾತ್ರಿ ಹೋದಾಗ ಇಲ್ಲಿ ಈಗ ಫುಲ್ ಆಗಿದೆ, ನಾವು ನಿಮ್ಮನ್ನು ಕರಿತೇವೆ, ನೀವು ಮನೆಗೆ ಹೋಗಿ ಬನ್ನಿ ಅಂತ ಹೇಳಿದರು. ಇವರು ಮನೆಗೆ ಹೋದಾಗ ಫ್ಲ್ಯಾಟ್ ಅಸೋಸಿಯೇಷನ್ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇವರು ರಸ್ತೆಯಲ್ಲಿ ಬಾಕಿ 2 ದಿವಸ ಸತ್ತರು ಅವರು 2 ಡೇಸಲ್ಲಿ. ಯಾರಿಗೆಲ್ಲ ಮಾಸ್ಟರ್ ಕಾರ್ಯಕ್ರಮ ಯಾರಿಗೆ ಸ್ವಲ್ಪ ಮಟ್ಟದ ಸಿಂಪ್ಟಮ್ ಸ್ವಲ್ಪ ಮಟ್ಟಿನ ಸಿಂಪ್ಟಮ್ಸ್ ಇದ್ರೂ ಕೂಡ ಅವರನ್ನು ಇಡೀ ಅಲ್ಲಿ ಮಾತ್ರ ಅಲ್ಲ ಎಲ್ಲ ಸಣ್ಣ ಮಟ್ಟಿನ ಸಿಂಪ್ಟಮ್ಸ್ ಇದ್ರೂ ಕೂಡ ಗೊತ್ತಾಗ್ತದೆ. ಅವರನ್ನು ಹೆಸರು ಕೊಟ್ಟು ಅವರನ್ನು ಕೂಡ ಇವತ್ತು ಮನೆ ವಿಸಿಟ್ ಮಾಡಿ ಸಿಂಪ್ಟಮ್ಸ್ ಇದ್ದವ್ರು ಬೆಸ್ಟ್ ಇದೆ. ಅವ್ರಿಗೆ ಯಾರಾದ್ರೂ ವ್ಯವಸ್ಥೆ ಇದೆ ಅದನ್ನು ಮಾಡುವಂಥ ವ್ಯವಸ್ಥೆ ಕೂಡ ಮಾಡೋದ್ರ ವ್ಯವಸ್ಥೆ ನಾವು ಮಾಡಬೇಕಾಗ್ತದೆ. ಬೇರೆ ಏನಾದರೂ ಸಂಶಯ ಇದ್ದರೆ ಹೇಳ್ಬೇಕು ಜನರು. ಮತ್ತು ಎಲ್ಲರಿಗೂ ಒಂದೇ ಮನಸ್ಸು, ಒಂದೇ ಒಗ್ಗಟ್ಟು ಮತ್ತು ಒಬ್ಬರು ಸಹಕಾರ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಚೆಕಪ್ ಮಾಡ್ತಾರೆ ಕರೆಕ್ಟ್ ಆದವರು. ಮತ್ತು ನಾವು DH ಹತ್ರ ಮಾತಾಡಿದ್ರೆ ಕಮ್ಯುನಿಟಿ ಚೆಕಪ್ ಕೂಡ ಅಲ್ಲಿಗೆ ಸುತ್ತಮುತ್ತ ಎಫೆಕ್ಟ್ ಮಾಡುವ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಯಾರಿಗಾದ್ರೂ ಜ್ವರ ಇದ್ದರೆ ಅವರ ಸ್ವಲ್ಪ ಚೆಕಪ್ ಮಾಡ್ತಾರೆ. ಈ ರೀತಿ ಹೋಗುವಂಥದ್ದು ಇದಕ್ಕೆ ಪೂರಕವಾಗಿ ಸಂಖ್ಯೆ ನಾವು ಹೇಳಿದ್ದೇವೆ. ಬಿಡುಗಡೆ ಆಗುವಾಗ ಪಂಚಾಯತ್ಗೆ ಏನಾದರೂ ಒಂದು ಮಾಹಿತಿ ಇತ್ತ, ನಮ್ಮ ಬೋಳಿಯರ್ ಗ್ರಾಮ ಪಂಚಾಯತ್ಗೆ ಮಾಹಿತಿ ಇತ್ತ ಆದರೆ ಹೋಗ್ಬೋದು. ಈ 10 ಮನೆಯವರು ಮಾತ್ರ ಇಲ್ಲಿ ಕೂಡ ಹೋಗ್ಲಿಕ್ಕಿಲ್ಲ, ಅವ್ರು ಕಂಪ್ಲೀಟ್ ಕವರ್ ಆಗಿಬಿಡ್ತಾರೆ. ಇದು ಬಂಟ್ವಾಳದಲ್ಲಿ ಸಮೀಪದಲ್ಲಿ ಪಾಸಿಟಿವ್ ಎಲ್ಲಿಯೋ ಬಂದದ್ದು, ಮನೆಯಲ್ಲಿ ಅಲ್ಲ, ಎಲ್ಲಿಯೋ ಹಾಸ್ಪಿಟಲಲ್ಲಿ ಬಂದದ್ದು. ಆಗಲೇ ಅಲ್ಲಿ ಸೀಲ್ ಡೌನು ಎಲ್ಲ ಮಾಡಿದ್ರು. ನಿನ್ನೆ ಬಂದು 24 ಗಂಟೆ ಆಯಿತು, ಪಾಸಿಟಿವ್ ಮನೆಯಲ್ಲಿ ಬಂದದ್ದು. ಆ ವ್ಯಾಪ್ತಿಯಾದರೂ ಕಂಟೈನ್ಮೆಂಟ್ ಝೋನ್ ಅಂತ ನಿನ್ನೆ ಗುರುತಿಸಬೇಕಿತ್ತು. ಇವತ್ತು ತನಕ ಪೊಲೀಸ್ ಇಲಾಖೆ ಆರೋಗ್ಯ ಇವರು ನಿರ್ಲಕ್ಷ್ಯದಿಂದ ಇದು ಆದದ್ದು. ಇನ್ನು ಮುಂದೆ ಇಂತಹ ಪರಿಸ್ಥಿತಿ ಬರಬಾರ್ದು. ಇದೇನು ಶಾಸಕರು ಸ್ವಲ್ಪ ಇದರ ಬಗ್ಗೆ ನಿಗಾ ವಹಿಸಬೇಕಂತ ಕಳಕಳಿವಿನ. ಮತ್ತು ಒಂದು ದೂರಿಟ್ಟ ಹೆದರಿಕೆ ಅದೇನು ಬೇಡ, ಧೈರ್ಯದಿಂದ ಜಾಗೃತಿಯಿಂದ ಇರೋದು ವ್ಯವಸ್ಥೆ ಮಾಡಿ. ಅವ್ರಿಗೆ ಸ್ವಲ್ಪ ಮನೆಯವರಿಗೆ ಅವ್ರು ತುಂಬ ಹೆದರಿಕೆಯಿಂದ ಇರ್ತಾರೆ. ನನಗೂ ಕೂಡ ನಾನು ಹಾಗೆ ಸಂಶಯ ಆಯ್ತು
ಆ ಹೆದರಿಕೆಯನ್ನು ನೀವು ಡೈಲಿ ಅವರಿಗೆ ಮಾತಾಡಿಕೊಂಡು ಧೈರ್ಯ ಕೊಡುವಂಥ ಕೆಲಸ ನಿಮ್ಮೆಲ್ಲರದ್ದಾಗಲಿ. ನಾನು ವ್ಯವಸ್ಥೆ ಮಾಡುವ. ಮತ್ತು ಆರೋಗ್ಯ ಇಲಾಖೆ ಹೇಳಿದಾಗೆ ಈ ನಿರ್ಲಕ್ಷ್ಯ ಆಗಬಾರ್ದು. ನಿಮ್ಮನ್ನು ಏನು ಸುತ್ತಿಲ್ಲ, ಯಾಕಂದರೆ ಆರ್ಡರ್ಗಳಿಂದ ಬಂದಿದೆ, ಅಲ್ಲಿಗೆ ಮಾತಾಡ್ತೇವೆ. ಬಟ್ ಅಟ್ಲೀಸ್ಟ್ ನಮ್ಮ ಜವಾಬ್ದಾರಿ ಇದೆ ಅಲ್ಲ, ಕಲಿಸಬಾರ್ದು. ಅದೇ ಜಾಗ ಇರ್ತಾರೆ, ಯಾರು ಹೇಳಿದ್ದಾರೆ ಕ್ವಾರಂಟೈನ್ ಫುಲ್ ಆಗಿದೆ, ಒಂದು ದಿವಸ ನಿಂತಿದ್ರೆ ಏನಾಗಿದೆ, ಅಷ್ಟು ಅರ್ಜೆಂಟ್ ಏನು ಹೋಗಿ ಅದು ಯಾಕೆ ಅರ್ಥ ಇಲ್ಲ. ಆದರೆ ಬರ್ತಂತೇಳಿ ಒಗ್ಗರಣೆಯನ್ನೆಲ್ಲ ಮಾಡಲು ಆಗೋದಿಲ್ಲ. ಸರ್ ಬೆಳೆಯಲಿಲ್ಲಲ್ಲ, ಒಳ್ಳೆ ರೀತಿ ಹೇಳಿಕೊಂಡು ಅವರನ್ನು ಮುಟ್ಟಿಸಿದ ಕೆಲಸ ಮಾಡಬೇಕು. ಇವತ್ತು ಇದೊಂದು ಒಳ್ಳೆಯ ಎಲ್ಲದಕ್ಕೊಂದು ಉದಾಹರಣೆ ಇದೆ. ಫಸ್ಟ್ ಅವ್ರು ಬಂದರು, ಯಾರಿಗೆ ಕೂಡ ಗೊತ್ತಿಲ್ಲ. ಗ್ರಾಮದಲ್ಲಿ ಗೊತ್ತಾದ ಕಾರಣ ನೀವು ಹೋಗಿ ಅವರ ಮನಸ್ಸಿನ ಹೋಲಿಸ ಕಲಿಸಿದಲ್ಲಿ ಆಯಿತು. ಇನ್ನು ನನ್ನ ಪರಿಚಯ, ನನ್ನ ದೋಸ್ತಿ, ನನ್ನ ಸಂಬಂಧಿಕ, ನನ್ನ ಲೆಕ್ಕ ಅವರನ್ನು ಬಿಟ್ಟಿದ್ರೆ ಇವತ್ತು ಎಷ್ಟು ಜನ ಇರಬೇಕು. ಸೊ ನಿಮ್ಮಲ್ಲಿ ಯಾರು ಬಂದರೂ ಕೂಡ ಅವ್ರು ಒಳ್ಳೆಯದಿದ್ದಾರೆ, ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರು ಫಸ್ಟ್ ಇಫೆಕ್ಟ್ ಆಗಿದ್ದಾರೆ. ಅವ್ರ ಕುಟುಂಬ ಹೊರಗೆ ಅವರಲ್ಲ, ಅವ್ರ ಕುಟುಂಬದ ಹಿತಾಸಕ್ತಿಯಿಂದ ಅವರನ್ನು ಕ್ವಾರಂಟೈನ್ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಪ್ರತಿಯೊಂದು ಗ್ರಾಮಸ್ಥರು ಸಹಕಾರ ಕೂಡ ಜೋರು ಮಾಡಿ ಒಳ್ಳೆಯದಂತ ಹೇಳಿ ಕೂಡ ಕಲಿಸುವ ವಿಚಾರ ಇವತ್ತು ಮಾಡಬೇಕಾಗ್ತದೆ. ಸೊ ಇನ್ನು ಕೆಲವೇ ಜಾಸ್ತಿ ಜನ ಬರೋರಿದ್ದಾರೆ. ಸೊ ಈ ಒಂದು ಮಾಹಿತಿ ಕೂಡ ಕೊಡಬೇಕು. ಈಗ ಎಷ್ಟು ಬರ್ತದೆ ಈಗ ನಿಮ್ಮದು ಹೇಳ್ಕೊಳ್ಬೇಕು. ಟೆಸ್ಟ್ ಮಾಡಿಸ್ತೀನಿ, ಅದು ಅವರಿಗೆ ಒಳ್ಳೇದು. ಇನ್ನು ನಾನು ಒಪ್ಪಲಿಲ್ಲ ಮತ್ತೆ ಲಾಸ್ಟಿಗೆ ಪ್ರಾಬ್ಲಮ್ ಮಾತಾಡಿ ಪ್ರೈಮರಿ ಕಾಂಟ್ಯಾಕ್ಟ್ ಅದೆಲ್ಲ ಕೊಂಡು ಕ್ವಾರಂಟೈನ್ ಉಪ್ಪುನ ಗಂಟಲು ದ್ರವ ಪರೀಕ್ಷೆದ ವರದಿ ಬರಂದೆ ಅಕ್ಲೆನು ಇಲ್ಲಡೆ ಕಡಪುಡುಚಿ ಬೋಳ್ಯಾರ್ ಪ್ರಕರಣನು ಗಂಭೀರವಾದ ಪರಿಗಣಿಸಾವಡಾತಂಡು ಅಂಚನೆ ದುಂಬದ ದಿನೊಕ್ಲೆಡು ಇಲಾಖೆ ಇಂಚಿನ ತಪ್ಪುಲೆನ್ ಮಲ್ಪೆರ ಬಲ್ಲಿ ಪಂಡದ ಶಾಸಕರು ಶ್ರೀ ಯುಟಿ ಖಾದರ್ ತೆರಿಪಾಯರು. ಕೊರೋನಾ ವೈರಸ್ ಇವತ್ತು ಗ್ರಾಮೀಣ ಮಟ್ಟ ಕೂಡ ಇವತ್ತು ಬಂದು ಮುಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಕೆಲವೊಂದು ರೂಲ್ಸ್ಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಬೇಕಿತ್ತು. ಯಾಕೆ ಸ್ಟಾರ್ಟಿಂಗ್ ಅಷ್ಟು ಕೇಸ್ಗಳು ಇರುವುದಿಲ್ಲ, ಜಾಸ್ತಿ ಆಗ ನಾವು ಸ್ವಲ್ಪ ಸ್ಟ್ರಿಕ್ಟ್ ಮತ್ತು ಭಾಳ ಗಂಭೀರತೆ ಬೇಕು. ಈಗೇನಾಗಿದೆ ಅಂತೇಳಿ ದುರದೃಷ್ಟ ರಾಜ್ಯ ಆರೋಗ್ಯ ಇಲಾಖೆಯಿಂದ ಇವತ್ತೊಂದು ಗೈಡ್ಲೈನ್ಸ್ SOP ಬಂದಿದೆ ಜಿಲ್ಲಾಧಿಕಾರಿಗಳಿಗೆ. ಆ SOP ಪ್ರಕಾರ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಯಾರಾದರೂ ಇವತ್ತು ವಿದೇಶದಿಂದ ಅಥವಾ ಬೇರೆ ರಾಜ್ಯಗಳಿಂದ ಯಾರಾದರೂ ಬಂದರೆ ಅವ್ರು 1 ವಾರ ತನಕ ಮಾತ್ರ ಕ್ವಾರಂಟೈನ್ ಮಾಡೋದು 7 ದಿವಸ. ಮುಂಚೆ 28 ದಿವಸ ಇತ್ತು, ಮತ್ತು 14 ಆಯಿತು, ಈಗ 7 ದಿವಸ. ಈ ಮಧ್ಯದಲ್ಲಿ 7 ದಿವಸ ಇದ್ದರೂ ಚಿಂತೆ ಇಲ್ಲ, ಟೆಸ್ಟ್ ಮಾಡಿ ಅವ್ರು ರಿಪೋರ್ಟ್ ಕೊಟ್ಟಿದ್ದರೆ ಅದೆಲ್ಲ ಸರಿ ಹೋಗುವಂಥದ್ದು ಪರಿಸ್ಥಿತಿ, ಮತ್ತು ಅವ್ರ ಮನೆಯಲ್ಲಿ ಭಾಳ ಜಾಗ್ರತೆಯಿಂದ ಇರ್ಬೋದು. ಅದು SOPಯಲ್ಲಿ ಏನಿದೆ ಅಂತ ಹೇಳಿದರೆ, ಯಾರ 7 ದಿವಸದಲ್ಲಿ ಟೆಸ್ಟ್ ಮಾಡೋದು ಯಾರನ್ನಂತ ಹೇಳಿದರೆ, 1 ಅವ್ನು 80 ವರ್ಷ ಮೇಲ್ಪಟ್ಟವರು, 2 10 ವರ್ಷ ಕೆಳಗಿನವರು, 3 ಗರ್ಭಿಣಿ ಸ್ತ್ರೀಯರು, 4 ಇವತ್ತು ಯಾರು ಮಾರಣಾಂತಿಕ ರೋಗದಿಂದ ಇಂಥವ್ರು ಮಾತ್ರ ಟೆಸ್ಟ್ ಮಾಡಲಿ, ಬೇರೆ ಯಾರನ್ನು ಕೂಡ ಟೆಸ್ಟ್ ಮಾಡಲಿಕ್ಕೆ ಇಲ್ಲ. ಅವ್ರಿಗೇನಾದರೂ ಲಕ್ಷಣಗಳನ್ನು ಕಂಡು ಬಂದರೆ ಮಾತ್ರ ಟೆಸ್ಟ್ ಮಾಡಲಿಕ್ಕೆ. ಇದು ಭಾಳಷ್ಟು ಗಂಭೀರತೆ ವಿಚಾರ. ಇದು ಮುಂದೆ ಯಾವ ಹಂತಕ್ಕೆ ಸಂಬಂಧ ತೆಕ್ಕೊಂಡು ಹೋಗ್ತಾರೆ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಇದನ್ನು ನಾವು ಒಪ್ಪಲಿಕ್ಕೆ ಕೂಡ ಸಾಧ್ಯ ಇಲ್ಲ, ನಾವು ಒಪ್ಪೋದು ಕೂಡ ಇಲ್ಲ. ಇದರ ಬಗ್ಗೆ ನಾವು ಈಗಾಗಲೇ ಇನ್ನು DC ಮತ್ತು ನಮ್ಮ ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಕೂಡ ನಾನು ಇವತ್ತು ಮಾತಾಡ್ತೇನೆ ಬಲವಾಗಿ. ಯಾಕಂತ ಹೇಳಿದರೆ, ಇವತ್ತು ಯಾರಾದರೂ ಒಂದು 100 ಜನ ಬಂದರು, 7 ದಿವಸ ಅವ್ರು ಕ್ವಾರಂಟೈನ್ ಮಾಡ್ತೀವಿ,
ಇವು 100 ಜನರಲ್ಲಿ ಯಾರಿಗೆ ಕೂಡ ಹುಷಾರಿದ್ದಾರೆ ಅಂತ ಹೇಳಿಕೊಂಡು ಅವ್ರ ಮನೆಗೆ ಕಳಿಸಿದರೆ ಅವನಿಗೆ ಮತ್ತೆ ಬರ್ಬೋದು. ಗುಲ್ಲಿಯರ ಘಟನೆ ಇದಕ್ಕೆ ಸಾಕ್ಷಿ. ಅಲ್ಲಿ ಎಲ್ಲ ವ್ಯವಸ್ಥೆ ಗ್ರಾಮ ಪಂಚಾಯತ್ನವ್ರು ಮಾಡಿ ಕ್ವಾರಂಟೈನ್ ವ್ಯವಸ್ಥೆ ಮಾಡಿ ಆದೇಶ ಬಂದಂತೇಳಿ ಗಡಿಬಿಡಿ ಹೋಗಿ ಅಂತೇಳಿ ಆರೋಗ್ಯ ಇಲಾಖೆಯವರು ಬಂದು ಕಳಿಸಿ ಇಲ್ಲಿ ಬಂದು ಮರುದಿವಸ ಅವರು ಪಾಸಿಟಿವ್ ಆಗ್ತಾರೆ. ನಾಳೆ ಎಲ್ಲ ಗ್ರಾಮ ಒಂದು ಕೇಸ್ ಆದರೆ ಮ್ಯಾನೇಜ್ ಮಾಡ್ಬೋದು ಅಧಿಕಾರಿಗಳಿಗೆ, ಪಂಚಾಯತ್ನವ್ರಿಗೆ. ನಾಳೆ 100 ಗ್ರಾಮದಲ್ಲಿ ಈ ರೀತಿ ಆದರೆ ಹೇಗೆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಹಾಗಾಗಿ ಜಿಲ್ಲಾಧಿಕಾರಿಗಳು ಹತ್ರ ನಾನು ಮತ್ತು ಉಸ್ತುವಾರಿ ಸಚಿವರು ಮತ್ತು ಸಂಸದ ನಾನು ಸೇರಿ ನಾವು ಹೇಳಿ ಅಂತೇಳಿದೆ, ಅಲ್ಲಿ ಬಂದ ಆದೇಶವನ್ನೇ ನಾವು ನೋಡಿಕೊಂಡ್ರೆ ಆಗೋದಿಲ್ಲ. ಇಲ್ಲಿ ಸಮಸ್ಯೆಯನ್ನು ನಾವು ಇವತ್ತು ಸರ್ಕಾರಕ್ಕೆ ತಿಳಿಸಬೇಕು. ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಇವತ್ತು ಒತ್ತಾಯ ಮಾಡ್ತೇವೆ. ಇವತ್ತು ಮುಂಚೆ ಏನಾದರೂ ಒಂದು ಪಾಸಿಟಿವ್ ಪ್ರದೇಶದಲ್ಲಿ ಬಂದಿದ್ದರೆ ಅಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಮಾತ್ರ ಅಲ್ಲ, ಸೆಕೆಂಡ್ರಿ ಕಾಂಟ್ಯಾಕ್ಟನ್ನು ಕೂಡ ಟೆಸ್ಟ್ ಮಾಡ್ತಿದ್ರು. ಅಷ್ಟು ಮಾತ್ರ ಅಲ್ಲ, ಸುತ್ತಮುತ್ತ ಬಫರ್ ಝೋನ್ನಲ್ಲಿ ಒಂದು ರ್ಯಾಂಡಮ್ ಚೆಕಪ್ 1000 ಜನ ಇದ್ದರೆ 150 ಜನರಿಗೆ 100 ಜನರಿಗೆಲ್ಲ ಟೆಸ್ಟ್, ಆ ಟೆಸ್ಟನ್ನು ಕೂಡ ಕೈ ಬಿಟ್ಟಿದ್ದಾರೆ. ಇದರಿಂದ ಈಗ ಸಮಸ್ಯೆ ಏನು? ನಾನೇನಾದರೂ ಇವತ್ತು ಅದನ್ನು ಒತ್ತಾಯ ಮಾಡಿದರೆ ನಾಳೆ ಅವರು ಟೆಸ್ಟ್ ಮಾಡಿದರೆ ಇವರು ಯಾವ ಲೆಕ್ಕದಲ್ಲಿ ತೋರಿಸೋದು? ಮತ್ತು ಆಡಿಟ್ ಮಾಡ್ತಾರೆ. ನಾವು ಮಾಡಬೇಡಿ ಅಂತ ಹೇಳಿದ್ದೇವೆ, ಯಾಕೆ ದುಡ್ಡು ಖರ್ಚು ಮಾಡಿದ್ದೀರಿ, ಯಾಕೆ ಅದಕ್ಕೆ ಅಧಿಕಾರಿಗಳು ಕೂಡ ಟೆಸ್ಟ್ ಮಾಡಲಿಕ್ಕೆ ಇವತ್ತು ಹಿಂಜರಿತಾರೆ, ಕಾನೂನು ಇಲ್ಲ ಅಂತೇಳಿ. ಸೊ ಇದನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ನಮ್ಮ ಒತ್ತಾಯ ನಾವು ಇವತ್ತು ಮಾಡ್ತೇವೆ. ಇದು ಮುಂದೆ ಡೇಂಜರ್ ಆಗುವಂಥ ಪರಿಸ್ಥಿತಿ ಇವತ್ತು ಆಗ್ತದೆ. ಮತ್ತು ಊರವರೆಲ್ಲ ಗ್ರಾಮ ಪಂಚಾಯತ್ ಈಗಾಗಲೇ ಮೀಟಿಂಗ್ ಕರೆದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ತಾಲೂಕು ಪಂಚಾಯತ್ ಅಧ್ಯಕ್ಷರು ಇವರೆಲ್ಲ ಇದ್ದುಕೊಂಡು ಉತ್ತಮವಾದ ವ್ಯವಸ್ಥೆ ಊರವರಿಗೆ ಮಾಡ್ತಾರೆ. ಯಾರು ಕೂಡ ಟೆನ್ಷನ್ ಗಡಿಬಿಡಿ ಏನು ಕೂಡ ಬೇಡ. ನಿಮ್ಮ ಪರವಾಗಿ ನಾವು ಅಧಿಕಾರಿ ವರ್ಗದಲ್ಲಿ ಮಾತಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುಜಯ್ ಭಂಡಾರಿ ಪಾತ್ರರೊಂದು ಇನಕು ತುಂಬುದ ಮಾರ್ಗಸೂಚಿ ಬದಲಾದಿತ್ತದು ಇತ್ತೆ ಸೋಂಕಿತ ವ್ಯಕ್ತಿನ ಸುತ್ತಮುತ್ತಲದ ಇಲ್ಲಲೇನು ಮಾತ್ರ ಸೀಲ್ ಡೌನ್ ಮಲ್ಪಿರುವಾಣಿ ತೆರಿಪಾಯರು. ಇಲಾಖಾ ಅಧಿಕಾರಿಗಳೇ ಹಾಗೂ ನೆರೆದಿರುವ ಗ್ರಾಮಸ್ಥರೇ, ಬಹುಶಃ ಆದೇಶಗಳಿಂದ ಈಗ ಏನಾಗಿದೆ, ಕೋವಿಡಲ್ಲಿ ಹೊಸ ವೈರಾಣು ಆಗಿರೋದ್ರಿಂದ ಬಹಳಷ್ಟು ಗೈಡ್ಲೈನ್ಸ್ಗಳು ಅಥವಾ ಮಾರ್ಗದರ್ಶನಗಳು ನಮಗೆ ರಾಜ್ಯದಿಂದ ಅಥವಾ ಕೇಂದ್ರದಿಂದ ಬರ್ತಾ ಇರುವಾಗ ಬದಲಾವಣೆಗಳು ಆಗ್ತಾ ಇದೆ. ಮೊದಲು ನಮ್ಮ ಶಾಸಕರು ಹೇಳಿದಾಗೆ 28 ದಿನ ಕ್ವಾರಂಟೈನ್ ಇದ್ದಿರುವಂಥದ್ದು 14 ದಿವಸ, 14 ದಿವಸದಿಂದ ಈಗ 7 ದಿವಸ ಆಗಿದೆ. ಸೊ 7 ದಿವಸ ಕೂಡ ಈಗ ಏನಾಗಿದೆ ಅಂತ ಹೇಳಿದರೆ ಕೆಲವರಿಗೆ ಮಾತ್ರ ಸೀಮಿತ ಆಗಿದೆ. ಒಂದು ಅಂತಾರಾಷ್ಟ್ರೀಯ ಯಾರು ಪ್ಯಾಸೆಂಜರ್ಗಳಿದ್ದಾರೆ ಅವರಿಗೆ, ಆಮೇಲೆ ಅಂತಾರಾಜ್ಯ ಕೂಡ ಬರೀ 6 ರಾಜ್ಯಗಳಿಗೆ ಮಾತ್ರ. ಬಾಕಿ ರಾಜ್ಯಗಳು ಯಾರು ಬರ್ತಾರೆ ಅವರಿಗೆಲ್ಲರಿಗೂ ಕೂಡ 14 ದಿವಸಗಳ ಹೋಮ್ ಕ್ವಾರಂಟೈನ್. ಇನ್ನು ಹೈ ರಿಸ್ಕಿನ 6 ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಬರುವವರಿಗೆ ಅದರಲ್ಲಿ 7 ದಿನ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್, ಆಮೇಲೆ 7 ದಿನ ಅಂತಾರಾಜ್ಯ ಆಗಲಿ. ಅವರಿಗೆ ಲಕ್ಷಣಗಳು ಇಲ್ಲ ಅಂತ ಹೇಳಿದರೆ ಅವರಿಗೆ ಟೆಸ್ಟ್ ಮಾಡಲಿಕ್ಕೆ ಇಲ್ಲ ಸರ್. ಈಗ ಎಷ್ಟು ಪಾಸಿಟಿವ್ ಕೇಸಲ್ಲಿ ಲಕ್ಷಣಗಳಿತ್ತು? 90% ಕೇಸಲ್ಲಿ ಲಕ್ಷಣಗಳಿಲ್ಲ ಇಲ್ಲ. ಮತ್ತೆ ಅಲ್ಲ ಸರ್, ಅದಕ್ಕೆ ಲಕ್ಷಣಗಳು ಇಲ್ಲದಿದ್ದರೆ ಅವ್ರದ್ದು ಟೆಸ್ಟ್ ಮಾಡಲಿಕ್ಕಿಲ್ಲ ಅಂತ. ಇನ್ ಜನರಲ್ ಈಗ ಏನಾಗುತ್ತೆ, ಮಾರಣಾಂತಿಕ ಕಾಯಿಲೆ ಇರುವವರು, ಕ್ಯಾನ್ಸರ್, ಕಿಡ್ನಿ, ಹೃದಯಕ್ಕೆ ಸಂಬಂಧಪಟ್ಟ ಅಂಥವ್ರು ಏನಾದರೂ ಇದ್ದರೆ ಅವ್ರದ್ದು ಬಂದ ತಕ್ಷಣ ಟೆಸ್ಟ್ ಮಾಡಿ ರಿಪೋರ್ಟ್ ಬಂದ ತಕ್ಷಣ ಅವ್ರಿಗೆ ಇನ್ಸ್ಟಿಟ್ಯೂಷನ್ ಇಲ್ಲ ಸರ್, ಮನೆಗೆ ಕ್ವಾರಂಟೈನ್. ಇದೀಗ ಹೊಸ ಬಂದಂಥ ಇದು ಗೈಡ್ಲೈನ್ ಸರ್, ಸ್ಟೇಟಿಂದಲೇ ಬರೋದು ಸರ್, ಕಮಿಷನರೇಟಿಂದ ಎಲ್ಲ ಕಮಿಷನರೇಟಿಂದ ಸರ್. ಓಕೆ, ಸೊ ಇದು ಈಗ ಗೈಡ್ಲೈನ್ಸ್ ಇರುವಂಥದ್ದು ಸರ್. ಮತ್ತು ಅದೇ ನಾನು ಪ್ರೈಮರಿ ಕಾಂಟ್ಯಾಕ್ಟ್ ಇದು ಮೊದಲು ಏನಾಗ್ತಿತ್ತು ಸರ್, ಪ್ರೈಮರಿ ಕಾಂಟ್ಯಾಕ್ಟ್ ಫಸ್ಟ್ ಒಂದು ತೆಗಿತಾ ಇದ್ವಿ, ಲಾಸ್ಟ್ ಒಂದು 12ನೇ ದಿವಸಕ್ಕೆ ತೆಗಿತಾ ಇದ್ವಿ. ಈಗ ಹೊಸ ಗೈಡ್ಲೈನ್ಸ್ ಪ್ರಕಾರ 5ರಿಂದ 10ನೇ ದಿನದ ಮಧ್ಯ ಒಂದು ಸ್ಯಾಂಪಲ್ ತೆಗಿಲಿಕ್ಕೆ ಅಂತ ಇರುತ್ತೆ ಸರ್. ಈಗ ಅದೀಗ ಹೊಸ ಗೈಡ್ಲೈನ್ಸಲ್ಲಿ 5th to 10th ಡೇ ಅಂತ. ಅದಂದರೆ ಈಗ ಕೇಸ್ಗಳ ಲೋಡ್ ಮೇಲೆ ನೋಡಿ ಯಾವ ಕೇಸ್ ಹೇಗೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಸಿಂಪ್ಟಮ್ ಲೆಸ್ ಇರ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಆ 5th to 10th ಡೇ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಒಂದು ಸರ್. ಇನ್ನೊಂದು ಹಾಸ್ಪಿಟಲ್ ಅಡ್ಮಿಷನ್ ಕೂಡ ಹಾಗೆ. ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೆ ಮೊದಲು 14 ಡೇಸ್ ಇದ್ದರು ಸರ್. ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ ಕೇಸ್ ಕೂಡ ಒಂದು ವೇಳೆ ಸಿಂಪ್ಟಮ್ಯಾಟಿಕ್ ಇದ್ದರೆ 7 ಡೇಸಿಗೆ ಡಿಸ್ಚಾರ್ಜ್ ಸರ್ ಅವರನ್ನು ಕೂಡ ಮನೆಗೆ, ನೆಗೆಟಿವ್ ಬಂದಾಗ. ಇದೊಂದು ಸಂಪೂರ್ಣ ಸಮೀಕ್ಷೆ ಎಲ್ಲ ಆಗುತ್ತೆ. ಆದ ಮೇಲೆ ಪ್ರೈಮರಿ ಕಾಂಟ್ಯಾಕ್ಟ್ ಅವ್ರದ್ದು 5 ದಿನಗಳಲ್ಲಿ ಟೆಸ್ಟ್ ಆಗುತ್ತೆ. ಆಮೇಲೆ ಸರ್ಗೆ ಹೇಳಿದಾಗೆ ರಿಕ್ವೆಸ್ಟ್ ಮೇಲೆ ಅವರು ಕಂಟೈನ್ಮೆಂಟ್ ಏರಿಯಾದಲ್ಲಿ ಕೂಡ ಸ್ಯಾಂಪಲ್ ಟೆಸ್ಟಿಂಗ್ ಮಾಡುವಾಗ ಒಂದು ಏನು ಅಂತ ಹೇಳಿದರೆ ಇದೆ ಅಂತಾದರೆ ಅವರದ್ದು ಸ್ವಾಬ್ ಟೆಸ್ಟ್ ಮಾಡಬೇಕು ಅಂತ. ಆಮೇಲೆ ಐ ಎಲ್ ಐ ಅಂತ ಹೇಳಿದರೆ ಏನು ನಮಗೆ ಶೀತ, ಕೆಮ್ಮು, ಜ್ವರ ಈ ರೀತಿಯ ಲಕ್ಷಣಗಳು ಯಾರಾದ್ರೂ ಇದ್ದರೆ ಅಂಥವ್ರದ್ದು ಕೂಡ ಸ್ವಾಬ್ ಟೆಸ್ಟ್ ಮಾಡಬೇಕು ಅಂತ ಇದೆ.
ಆಮೇಲೆ ವಯಸ್ಸಾದವರಲ್ಲಿ ಕೂಡ ಅಷ್ಟೇ, ಯಾರಿಗಾದರೂ ಬಫರ್ ಝೋನಲ್ಲಿ ಕೂಡ ಲಕ್ಷಣಗಳಿದ್ದರೆ ಟೆಸ್ಟ್ ಮಾಡಿಸಬೇಕು. ಅವರದ್ದು ಪಟ್ಟಿಯನ್ನು ನಮಗೆ ನೀವು ಅಲ್ಲಿ ಫೀಲ್ಡಿಂದ ಸರ್ವೆ ಮಾಡಿದ ಮೇಲೆ ಕೊಟ್ಟರಾಯಿತು. ಸ್ವಾಬ್ ಟೆಸ್ಟಿಗೆ ಇಲ್ಲೇ ಬಂದುಬಿಟ್ಟು ಸ್ವಾಬನ್ನು ಟೆಸ್ಟ್ ಮಾಡಿಸ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಸತೀಶ್ ಆಚಾರ್ಯ ಪಾತ್ರರೊಂದು. ನಿನ್ನೆ ಬೋಳಿಯಾರ್ ಗ್ರಾಮದಲ್ಲಿ ಕೂಡ ಒಂದು ಪಾಸಿಟಿವ್ ಕೇಸ್ ಬಂದಿದೆ. ಇದರಲ್ಲಿ ಸ್ವಲ್ಪ ಭಿನ್ನತೆ ಏನಂದರೆ, ಮಹಾರಾಷ್ಟ್ರದಿಂದ ಬಂದವರಾದರೂ ಅವರು ನೇರ ಮಾರ್ಗದಿಂದ ಮಹಾರಾಷ್ಟ್ರದಿಂದ ಬಂದವರಲ್ಲ. ಗ್ರಾಮ ಪಂಚಾಯತ್ ಗಮನಕ್ಕೆ ಬಂದಿರೋದು ಅವರು ಬಂದು 1 ದಿವಸದ ನಂತರ. ಬಂದ ತಕ್ಷಣ ಅವರನ್ನು ನಾಟಕಲ್ನ ಕ್ವಾರಂಟೈನ್ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಯಿತು. ಅಲ್ಲಿ 7 ದಿವಸದ ನಂತರ, ಅಂದರೆ 29ನೇ ತಾರೀಕು ಬೆಳಿಗ್ಗೆ ಅವರನ್ನು ಅಲ್ಲಿಂದ ಕಳಿಸಿದರು. ಆವಾಗ ಅವರ ರಿಪೋರ್ಟ್ ಬಂದಿರಲಿಲ್ಲ. ಬನ್ನಿ. 12 ಗಂಟೆಗೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿದರೆ ರಾತ್ರಿ 9 ಗಂಟೆಗೆ ಬಂದ ರಿಪೋರ್ಟಲ್ಲಿ ಅದು ಪಾಸಿಟಿವ್ ಕೇಸ್ ಆಯಿತು. ಮರು ದಿವಸ ಅಂದರೆ ನಿನ್ನೆ 11 ಗಂಟೆಗೆ ಅವರನ್ನು ಮತ್ತೆ ಮನವೊಲಿಸಿ ವೆಲ್ನಾಕ್ಗೆ ಶಿಫ್ಟ್ ಮಾಡಲಾಯಿತು. ಆದರೆ ಬೇರೆ ಪ್ರಕರಣಕ್ಕಿಂತ ಇದು ಹೇಗೆ ಭಿನ್ನ ಅಂದರೆ, ಬೇರೆ ಪ್ರಕರಣ ನಿಮಗೆ ಏರ್ಪೋರ್ಟಿಂದಲೇ ನೇರ ಕ್ವಾರಂಟೈನ್ಗೆ ಕಳಿಸಲಾಗ್ತಿತ್ತು. ಅದು ಬೋಳಿಯಾರ್ ಗ್ರಾಮದವರಾದರೂ ಬೋಳಿಯಾರ್ ಗ್ರಾಮಕ್ಕೆ ಅದರ ಬಿಸಿ ತಟ್ಟೋದಿಲ್ಲ. ಎರಡನೇದು ಏನಾಯಿತು, ಇಲ್ಲಿ 1 ದಿವಸ ಇದ್ದರು ಅನ್ನೋದು ಆ ಮನೆಯವರ ಹೇಳಿಕೆ. ನಮಗೆ ಗೊತ್ತಾದಾಗೆ 1 ದಿವಸ. ಆನಂತರ ಅಲ್ಲಿಂದ ರಿಪೋರ್ಟ್ ಬರೋದಕ್ಕಿಂತ ಮುಂಚೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿದ್ರಿಂದ ಮತ್ತೊಂದು ದಿವಸ ಆ ಮನೆಯಲ್ಲಿ 10ಕ್ಕಿಂತ ಜಾಸ್ತಿ ಮಂದಿ ಇದ್ದಾರೆ. ಅವರು ಬಂದ ಖುಷಿಯಲ್ಲಿ ಹಬ್ಬ ಆಚರಣೆ ಮಾಡಿದರು. ಹೌದು, ಅವರು ರಿಪೋರ್ಟ್ ನೆಗೆಟಿವ್ ಅಂತ ಇಲ್ಲದಿದ್ದರೂ ಅವರದನ್ನು ನೆಗೆಟಿವ್ ಅಂತ ತಿಳ್ಕೊಂಡ್ರು ಅಂತ ಅನ್ನಿಸ್ತದೆ, ಗೊತ್ತಿಲ್ಲ. ಬಹುಶಃ ಇಷ್ಟೆಲ್ಲ ಆದರೂ 48 ಗಂಟೆ ಅವರು ಪಾಸಿಟಿವ್ ಆದಂಥ ವ್ಯಕ್ತಿ ಬೋಳಿಯಾರಲ್ಲಿ ಆಸುಪಾಸಲ್ಲಿದ್ದರು. ಅವರ ಮನೆಗೆ ಎಲ್ಲರೂ ಬಂದು ಹೋಗ್ತಾ ಇದ್ದರು. ನಾನು ಮನವೊಲಿಕೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಕಳಿಸಿದ ನಂತರ ಕೂಡ ಆ ಮನೆಯಿಂದ ಸಣ್ಣ ಸಣ್ಣ ಮಕ್ಕಳು, ಪಕ್ಕದ ಮನೆಯವರು ಎಲ್ಲ ಆ ಮನೆಯಿಂದ ಹೊರಗಡೆ ಬರುವಂಥದ್ದು ನನ್ನ ಗಮನಕ್ಕೆ ಬಂತು. ನಾನು ತತ್ಕ್ಷಣ ತಹಸೀಲ್ದಾರಿಗೆ ಮಧ್ಯಾಹ್ನ 1:15 ಗಂಟೆಗೆ ಹೇಳಿದೆ, ಹೀಗೆ ಇದೆ, ತತ್ಕ್ಷಣ ನೀವು ಸೀಲ್ ಡೌನ್ ಮಾಡಬೇಕಾಗ್ಬೋದು. ಒಂದು 10 ಮನೆ ಆದರೂ ಎಲ್ಲರ ಸಮುದಾಯಕ್ಕೆ ಸ್ಪ್ರೆಡ್ ಆದ ಹಾಗೆ ಕಾಣ್ತಾ ಇದೆ ಅಂತ. പക്ഷെ ಅವರ ಆನಂತರ ಕೂಡ ಅವರದ್ದೇನು ಗಮನಕ್ಕೆ ಬರದಾಗ 4ವರೆಗೆ ಪುನಃ ಎಚ್ಚರಿಸಿದೆ ನಾನು. ಇದು ಉಳಿದ ಪ್ರಕರಣದಾಗೆ ಅಲ್ಲ, ಇದು ಮಹಾರಾಷ್ಟ್ರದ ಪ್ರಕರಣ ಅಂತೇಳಿ ನೀವು ಸೀದಾ ನೇರವಾಗಿ ಬಂದಿರೋದು ಅಲ್ಲ ಅಂತ ನಾನು ಮೊದಲೇ ಮನವರಿಕೆ ಮಾಡಿದ್ದೇನೆ. 2ನೇ ಸಲ ಮನವರಿಕೆ ಮಾಡಿದ್ದಕ್ಕೆ ಮತ್ತೆ ಇಲ್ಲಿಂದ ರಿಪೋರ್ಟ್ ಕಳಿಸಿ ನಾವು ಅದನ್ನು ಸೀಲ್ ಡೌನ್ ಮಾಡ್ತೇನೆ ಅಂತ ಹೇಳಿದ್ದೇವೆ. ಈ ಸಂದರ್ಭದವರೆಗೂ ಆ ಏರಿಯಾ ಸೀಲ್ ಡೌನ್ ಆಗಲಿಲ್ಲ, ಎಲ್ಲಿ ಆಗಲಿಲ್ಲ. ಈ ಕ್ಷಣದವರೆಗೆ ಗೊತ್ತಿಲ್ಲ, ಮುಂದಕ್ಕೆ ರಿಪೋರ್ಟ್ ಹೋಗಿದೆ ಅಂತೆ. DC ಅವರಿಗೆ ಮಾತಾಡಿತ್ತು, ಎಲ್ಲರಿಗೂ ಮಾತಾಡಿತ್ತು. ತಾಲೂಕು ಹೆಲ್ತ್ ಆಫೀಸರ್ ಇದ್ದಾರೆ. ಈಗಿಲ್ಲಿ ನಮಗೆಲ್ಲ ಇರುವ ಸಂಶಯಗಳೇ ಇತ್ತಳು. ಆ ಪ್ರದೇಶದ ಭಾಳಷ್ಟು ಜನ ಇಲ್ಲಿ ಸೇರಿದ್ದಾರೆ. ಅವರೆಲ್ಲರ ಸಂಶಯಗಳನ್ನು ನಾವು ನಿವಾರಣೆ ಮಾಡುವಂಥ ಜವಾಬ್ದಾರಿ ನಮಗಿದೆ. ಆ ದೃಷ್ಟಿಯಲ್ಲಿ ನಾವು ಈ ಸಭೆಯನ್ನು ಇವತ್ತು ಕರೆದಿರುವಂಥದ್ದು. ಮುಂದಿನ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದು ಅದು ಈ ಸಭೆಯಲ್ಲಿ ನಾವೀಗ ಚರ್ಚೆ ಮಾಡಿ ಮುಂದಿನ ಇದನ್ನು, ಯಾಕಂದರೆ ಬೋಳಿಯಾರಲ್ಲಿ ಇಷ್ಟವರೆಗೆ ಆ ಪ್ರಕರಣ ಇರಲಿಲ್ಲ. ಇನ್ಸ್ಪೆಕ್ಟರ್ ಮಧುಸೂದನ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು, ಸದಸ್ಯರು ಜಬ್ಬಾರ್ ಬೋಳಿಯಾರ್, ಉಪಾಧ್ಯಕ್ಷರು ಕಮಲಾ TM, PDO ಶ್ರೀ ಕೃಷ್ಣಕುಮಾರ್ ಕೆಮ್ಮಾಜೆ, ಗ್ರಾಮ ಕರಣಿಕೆರೆ ಲಾವಣ್ಯ ಮಂಚಿ, ಗ್ರಾಮ ಪಂಚಾಯತ್ ಸದಸ್ಯರು ಪ್ರಶಾಂತ್ ಗಟ್ಟಿ ಅಮ್ಮೆಂಬಳ, ರಮೇಶ್ ಶೆಟ್ಟಿ, ರಿಯಾಜ್, ರೋಹಿನಾಥ್ ಶೆಟ್ಟಿ, ಆಶಾ ಕಾರ್ಯಕರ್ತೆಯರು ದೇವಕಿ S, ಚಿತ್ರಾ K, ANM ರತ್ನಾವತಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು.